ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತುಂಬ ಜನ ಹೇಳಿದ್ರಿ ಮೀಶೋಯಿಂದ ಯಾಕೆ ಪ್ರಾಡಕ್ಟ್ಸ್ ತರ್ತಾ ಇಲ್ಲ, ತುಂಬ ದಿನ ಆಯಿತು ವಿಡಿಯೋ ಮಾಡದೆ ಅಂತ. ಸೊ ನಾನು ಪರ್ಚೇಸ್ ಮಾಡ್ತಾ ಇದ್ದೆ, ಬಟ್ ರಿವ್ಯೂ ಕೊಡಲಿಕ್ಕೆ ನನಗೆ ಮರ್ತೋಗ್ತಾ ಇತ್ತು. ಈ ಸಲ ಅನ್ಬಾಕ್ಸಿಂಗ್ ಮಾಡಲಿಲ್ಲ ನಾನು. ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡುವ ಹೇಗಿದೆ ಪ್ರಾಡಕ್ಟ್ಸ್ ಅಂತ. ಒಂದಷ್ಟು ಸಾರೀಸ್ಗಳು ತರಿಸ್ತಿದ್ದೇನೆ, ಸೊ ನೋಡುವ ಹೇಗಿರ್ತದೆ ಅಂತ. ಅದಕ್ಕೂ ಮುನ್ನಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ನನ್ನ ವಿಜಯ್ ಕವಿತಾಸ್ ತುಳು ಟಾಕ್ಸ್ ಅನ್ನುವಂತಹ ತುಳು ಚಾನಲ್ ಕೂಡ ಇದೆ, ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ಯಾವಾಗಲೂ ಕೂಡ ಹೇಳ್ತೇನೆ, ನಮ್ಮ ಮನೆಯಲ್ಲೇ ಅಮ್ಮ ತಯಾರಿಸುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇದೆ. ಹೇರ್ ಫಾಲಿಗೆ ಆಗಿರ್ಬೋದು, ಡ್ಯಾಂಡ್ರಫಿಗೆ ಆಗಿರ್ಬೋದು, ಬ್ಲ್ಯಾಕ್ ಹೇರಿಗೆ ಆಗಿರ್ಬೋದು, ಮತ್ತು ಲಾಂಗ್ ಹೇರಿಗೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಬೇಕು ಅಂತ ಇದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದರೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ನಿಮಗೆ ರಿವ್ಯೂಸ್ ಬೇಕಿದ್ರೆ ಸೊ ರಿವ್ಯೂಸ್ ಕೂಡ ಬರುತ್ತೆ, ಓಕೆನಾ. ಸೊ ಎಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಒಂದಷ್ಟು ಸಾರೀಸ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ, ಸೊ ಅದು ಹೇಗಿದೆ ಮತ್ತು ನಿಮಗೂ ಕೂಡ ಪರ್ಚೇಸ್ ಮಾಡ್ಬೋದಾ, ಆದರೆ ಅಮೌಂಟ್ ಹೇಗಿದೆ ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಓಕೆನಾ. ಸೊ ಫಸ್ಟ್ಲಿ ತುಂಬ ವೈರಲ್ ಆಗಿರುವಂತಹ ಸಾರಿ, ಎಲ್ಲರೂ ಕೂಡ ಈಗ ಆಲ್ಮೋಸ್ಟ್ ಟೀಚರ್ಸ್ ಆಗಿರ್ಬೋದು ಮತ್ತು ಡೈಲಿ ಸಾರೀಸ್ ಉಡುವವರಾಗಿರ್ಬೋದು ಈ ಸಾರಿಯನ್ನು ಪರ್ಚೇಸ್ ಮಾಡೇ ಮಾಡ್ತಾರೆ. ಸೊ ತುಂಬ ವೈರಲ್ ಆಗಿದೆ, ತುಂಬ ಕಡಿಮೆ ಬೆಲೆಗೆ ಸಿಗುವಂತಹ ಸಾರಿ ಇದು. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ, ನೋಡುವ ಹೇಗಿರ್ತದೆ. ಎಲ್ಲರೂ ಕೂಡ ಇದನ್ನು ಹಾಕ್ತಾರೆ, ನೋಡುವ ಹೇಗಿರ್ತದೆ ಅಂತ ಪರ್ಚೇಸ್ ಮಾಡಿದೆ. ನೋಡುವ ನಿಮಗೆ ಕೂಡ ತಿಳಿಸ್ತೇನೆ, ಒಂದು ವೇಳೆ ನಿಮಗೂ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ನೋಡಿ, ನಾನು ಅನ್ಬಾಕ್ಸಿಂಗ್ ಮಾಡಿಲ್ಲ, ಯಾವಾಗಲೂ ನಾನು ಅನ್ಬಾಕ್ಸಿಂಗ್ ಮಾಡಿಕೊಂಡು ನಿಮಗೆ ವಿಡಿಯೋ ತೋರಿಸ್ತೇನೆ. ಇವತ್ತು ಅನ್ಬಾಕ್ಸಿಂಗ್ ಮಾಡಲೇ ಇಲ್ಲ ನಾನು ಕೂಡ. ಲೈಟ್ ವೆಯ್ಟ್ ಇದೆ, ತುಂಬ ಲೈಟ್ ವೆಯ್ಟ್ ಇದೆ ಸಾರಿ. ಎಷ್ಟಿದು 200 ಸಮಥಿಂಗ್ ಅಷ್ಟೇ ಇದು. ನೋಡಿ ಚೆನ್ನಾಗಿದೆ ಆಯ್ತಾ ಸಾರಿ. ತುಂಬ ಅಂದರೆ ತುಂಬ 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 ಲೈಟ್ ವೆಯ್ಟ್. ಈ ದಪ್ಪ ಇರುವವರಿಗೆಲ್ಲ ನನ್ನವರಿಗೆ ಯೂಸ್ ಮಾಡ್ಬೋದು, ಯಾಕೆ ಗೊತ್ತಾ, ಅಷ್ಟು ಏನು ಇದು ಕಾಣಿಸೋದಿಲ್ಲ. ಹಾಗಾಗಿ ಅಂದರೆ ತುಂಬ ಈಗ ದಪ್ಪ ಸಾರಿ ಇದ್ದರೆ ಇನ್ನೂ ದಪ್ಪ ಕಾಣಿಸ್ತೇವಲ್ವ, ಇದು ತುಂಬ ತೆಳು ಸಾರಿ, ಸೊ ನಾರ್ಮಲ್ ಆಗಿ ಕಾಣಿಸ್ತೇವೆ. ನೋಡಿ, ಬಿಡಿಸಿ ತೋರಿಸ್ಬೇಕಾ. ನೋಡಿ ತುಂಬ ಚೆನ್ನಾಗಿದೆ ಆಯ್ತಾ ಸಾರಿ. 200 ಸಮಥಿಂಗ್ ಅಷ್ಟೇ. ನಾನು ನಿಮಗೆ ರೇಟ್ ಎಷ್ಟು ಅಂತ ಡಿಸ್ಪ್ಲೇಯಲ್ಲಿ ಬರ್ತಾ ಇರ್ಬೋದು, ಸೊ ನೋಡಿ. ನಾನು ಸಾರಿ ಉಟ್ಟು ತೋರಿಸ್ಬೋದಿತ್ತು, ಬಟ್ ನನಗೆ ಅಷ್ಟು ಟೈಮ್ ಇಲ್ಲ. ನನಗೆ ಆಫೀಸಿಗೆ ಹೊರಡುವಂಥ ಟೈಮಲ್ಲಿ ಇದರ ಬಾರ್ಡ್ರ್ ಈ ಥರ ಬರ್ತದೆ, ತುಂಬ ಚೆನ್ನಾಗಿದೆ. ಆ ಒಂದು ಅಮೌಂಟಿಗೆ ಇದು ವರ್ತ್. ನಿಮಗೆ ಕೂಡ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೇನೆ, ಓಕೆನಾ. ಸೊ ನೋಡ್ಬೋದು, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಸ್ಯಾರಿ ಯಾವುದು ಅಂತ ನೋಡುವ. ಇದು ಕೂಡ ತುಂಬ ಜನ ನನ್ನ ಹಾಕೋದನ್ನು ನೋಡಿದ್ದೇನೆ ರೀಲ್ಸಲ್ಲಿ, ಅದರಲ್ಲಿ ಇದರಲ್ಲಿ ಅಂತ. ಸೊ ನನಗೆ ನೋಡುವ ಇದು ಹೇಗಿರ್ತದೆ, ಎಲ್ಲರೂ ಕೂಡ ಹಾಕ್ತಾರೆ, ನೋಡುವ ಹೇಗಿರ್ತದೆ ಅಂತ ಪರ್ಚೇಸ್ ಮಾಡಿದೆ. ಬೇಕು ಅಂತಿದ್ರೆ ನಾನು ಇಟ್ಕೊಳ್ತೇನೆ, ಇಲ್ಲಾಂದರೆ ರಿಟರ್ನ್ ಮಾಡ್ತೇನೆ. ಇದನ್ನು ಇಟ್ಕೊಳ್ತೇನೆ, ಯಾಕಂದರೆ ತುಂಬ ಚೆನ್ನಾಗಿದೆ. ನನ್ನ ಅಮ್ಮನಿಗೆ ಆಗ್ತದೆ, ಅಮ್ಮನಿಗೆ ಬೇಕು ಅಂತ ಆಲ್ರೆಡಿ ಹೇಳಿ ಆಗಿದೆ, ನನಗೆ ಆರ್ಡ್ರ್ ಕೊಟ್ಟಾಗಿದೆ ಆ ಸಾರಿ ಒಂದು ನನಗೆ ಬೇಕು ಅಂತ. ಸೊ ಹಾಗಾಗಿ ಇನ್ನೊಂದು ಸಾರಿ ತರಿಸಿದ್ದೇನೆ. ಇದು ಕೂಡ ನೋಡುವಾಗ ಚೆಂದ ಇತ್ತು, ಬಂದಾಗ ಹೇಗಿರ್ತದೆ ನೋಡುವ. ವಾವ್, ನೋಡುವಾಗ ಹೇಗಿತ್ತು ಹಾಗೆಯೇ ಬಂದಿದೆ ಸಾರಿ. ಇದು ಕೂಡ ತುಂಬ ಲೈಟ್ ವೆಯ್ಟ್ ಆಗಿದೆ. ನೋಡಿ, ತುಂಬ ಲೈಟ್ ವೆಯ್ಟ್ ಉಂಟು. ಮತ್ತೆ ಸಾರಿ ಉಟ್ಟ ನಂತರ ಚಂದ ಕಾಣ್ಬೋದೈತೆ ಇದು. ನೋಡಿ ಎಷ್ಟು ಚಂದ ಉಂಟು. ವಾವ್, ಬ್ಲೌಸ್ ಪೀಸ್ ತೋರಿಸ್ಬೇಕಾ. ಇದು ಬ್ಲೌಸ್ ಪೀಸ್ ಬರುತ್ತೆ, ಇದು ಸಾರಿ ಬ್ಲೌಸ್ ಪೀಸ್. ಇದಕ್ಕೆ ಬ್ಲೌಸ್ ಉಂಟಲ್ವಾ, ಬ್ಲೂ ಕಲರ್ ಬ್ಲೌಸ್ ಕೂಡ ಆಗುತ್ತೆ, ಮತ್ತೆ ಈ ಟೈಪಲ್ಲಿ ಗೋಲ್ಡ್ ಕಲರ್ ಬ್ಲೌಸ್ ಇದ್ರೂ ಕೂಡ ಆಗುತ್ತೆ ಇದಕ್ಕೆ. ನೋಡಿ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಸಾರಿ, ಇದು ಕೂಡ ಅಷ್ಟೇ 200 ಸಮಥಿಂಗ್ ಅಷ್ಟೇ.
ನಾನು ಆಲ್ಮೋಸ್ಟ್ ಇವತ್ತು ಸಾರಿಗಳನ್ನ ತೋರಿಸ್ತಾ ಇರುವಂಥದ್ದು ಜಸ್ಟ್ 500 ರುಪೀಸ್ ಒಳಗೆ. 500 ಕೂಡ ಇಲ್ಲ, 400 ಒಳಗೆ ಉಂಟು ಆಲ್ಮೋಸ್ಟ್. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ನಾವು ಹಾಕೋದು ಒಂದೆರಡು ಸಲ ಅಷ್ಟೇ, ಸುಮ್ಮನೆ ಅದಕ್ಕೆ ಅಮೌಂಟ್ ಯಾಕೆ ಖರ್ಚು ಮಾಡೋದು, ಕಡಿಮೆಗೆ ಸಿಗುವಾಗ ತಗೊಳ್ಳುವ ಅಂತ ಅಷ್ಟೇ. ನಾನು ಹೀಗೆ ಓಪನ್ ಮಾಡೋದು, ಕೆಲವರೆಲ್ಲ ಇಲ್ಲಿ ಮಿಡ್ಲಿಂದ ಓಪನ್ ಮಾಡ್ತಾರೆ, ನಾನು ಹೀಗೆ ಓಪನ್ ಮಾಡೋದು. ಸುಮ್ಮನೆ ಬೇಡ ಅಂದ್ರೆ ರಿಟರ್ನ್ ಮಾಡೋದು. ಈಗ ಈ ಇಷ್ಟು ಇದ್ದದನ್ನ ನಾನು ತಗೊಳ್ತೇನೆ, ನನಗೆ ಬೇಕು, ಇದು ನೋಡುವ ಹೇಗಿರ್ತದೆ ಅಂತ. ವಾವ್, ನಾನು ಇದು ಚೆನ್ನಾಗಿರ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ, ನೋಡಿ ಜರಿ ಸಾರಿಯಾಗಿವೆ, ಚಂದ ಉಂಟಾಯ್ತಾ ನೋಡಿ. ಇದು ಕೂಡ ವರ್ತ್ 300 ಸಮಥಿಂಗ್ ಅಷ್ಟೇ, 300-200 ಏನೋ ಅಷ್ಟೇ. ಚೆನ್ನಾಗುಂಟಾಯ್ತಾ, ನನಗೆ ತುಂಬ ಇಷ್ಟ. ಎಸ್, ತುಂಬ 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 ಚೆನ್ನಾಗಿದೆ ಸ್ಯಾರಿ. ಸೊ ಇದನ್ನು ಕೂಡ ಒಂದ್ಸಲ ಬಿಡಿಸಿ ನೋಡುವ ಹೇಗಿರ್ತದೆ ಅಂತ. ನಾವು ಹಾಗೆ ನೋಡಿ ಹೇಳ್ಬಾರ್ದಲ್ಲ ಚೆನ್ನಾಗುಂಟು ಅಂತ ಹೇಳಿ. ಇದರ ಬ್ಲೌಸ್ ಬಂದ್ಬಿಟ್ಟಿದು. ಒಂದು ಫಂಕ್ಷನ್ ಕೂಡ ಮಾಡ್ಕೋಬಹುದು ಇದರಲ್ಲಿ, ಅಷ್ಟು ಚೆನ್ನಾಗುಂಟು ಸ್ಯಾರಿ. ಮತ್ತೆ ಹಬ್ಬ, ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ ಮಾಡ್ತಾ ಇದ್ದೇನೆ, ಹಾಗಾಗಿ ನೋಡುವ. ಇನ್ನೊಂದು ಸ್ಯಾರಿ ಇದು ಆಲ್ರೆಡಿ ನನ್ನ ಅಮ್ಮ ಓಪನ್ ಮಾಡಿಬಿಟ್ಟಿದ್ದಾರೆ, ಅವರಿಗೆ ಬೇಕಂತ ಇದು, ಹಾಗಾಗಿ ಇದು ಕೂಡ ಚೆನ್ನಾಗುಂಟು ಸ್ಯಾರಿ. ಇದು ನಾನು ಏನು ಗೊತ್ತಾ, ಜಸ್ಟ್ ಮೀಶೋಲ್ಲಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿರುವಂಥದ್ದು. ನನಗೆ ಇಷ್ಟರಲ್ಲಿ ತುಂಬ ಇಷ್ಟ ಆಗಿದೆ ಅಂತ ಹೇಳಿದರೆ ಇದುವೇ ನೋಡಿ, ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಸ್ಮೂತ್ ಆಗಿದೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ, ಇದರ ರೇಟ್ ಎಷ್ಟು, ಬೇರೆ ಬೇರೆ ಕಲರ್ಸ್ ಯಾವುದು ಎಲ್ಲವೂ ಕೂಡ ನಾನು ಡಿಸ್ಪ್ಲೇಲಿ ಹಾಕ್ತಾ ಇದ್ದೇನೆ, ಜಸ್ಟ್ ವಾಚ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ಮೂತ್ ಇದೆ, ತುಂಬ 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 ಸ್ಮೂತ್ ಇದೆ ಮೆಟೀರಿಯಲ್ ನೋಡಿ. ನನಗಂತೂ ಇಂಥ ಡಾರ್ಕ್ ಕಲರ್ ಎಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ. ಇಂಥ ಡಾರ್ಕ್ಸ್ ಕಲರ್ ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಎಲ್ಲೋ ಬಾರ್ಡ್ರ್ ಇತ್ತು, ಬೇರೆ ಬೇರೆ ಬಾರ್ಡ್ರ್ ಇತ್ತು, ನೋಡಿ ನೀವು ಬೇಕಾದರೆ ನಾನು ಹಾಕ್ತೇನೆ. ಸೊ ತುಂಬ ಚೆನ್ನಾಗಿದೆ, ಇದಕ್ಕೆ ಕಾಂಬಿನೇಷನ್ ಚೆನ್ನಾಗುಂಟು. ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡಿದ್ದು. ಸೊ ನಿಮಗೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಫಸ್ಟ್ಲಿ ಇದು ಏನು ಅಂತ ಗೊತ್ತಿಲ್ಲ ನನಗೆ, ಏನೋ ಬುಕ್ ಮಾಡಿ ಬಿಟ್ಟಿದ್ದೇನೆ ಬೇಕು ಅಂತ ಹೇಳಿ. ಸೊ ಇದನ್ನು ಹೇಗಪ್ಪ ಓಪನ್ ಮಾಡೋದು, ಇದು ಏನು ಗೊತ್ತಾ, ಎಸ್, ಈಗ ನಾವು ಮನೆಯಲ್ಲಿ ಮೊಳೆ ಹೊಡಿತೇವಲ್ವಾ, ಆಣಿ. ಸೊ ಅದೆಲ್ಲ ತುಂಬ ಅಷ್ಟು ಇದಿರುವುದಿಲ್ಲ, ಅಂದರೆ ಇಡೀ ಗೋಡೆಗಳೆಲ್ಲ ಹಾಳಾಗಿ ಹೋಗುತ್ತೆ. ಸೊ ಅದಕ್ಕೆ ಇದು ಪರ್ಫೆಕ್ಟ್ ನೋಡಿ, ಈ ಥರ ಬರ್ತದೆ. ಇದನ್ನು ಹೇಗಪ್ಪ ಹಾಕೋದು, ಮತ್ತೆ ಇದನ್ನು ಈಗ ತೆಗೆದು ಅಲ್ಲಿ ಹಾಕುವಂಥದ್ದು. ನೋಡಿ ಇಲ್ಲಿ ಗಮ್ ಇರುತ್ತೆ, ಇದನ್ನು ತೆಗೆದು ಇಲ್ಲಿ ಹಾಕುವಂಥದ್ದು. ಈ ಆಣಿಯನ್ನ ಈ ಥರ ಹಾಕ್ಕೊಳ್ಬೇಕು ಫಸ್ಟಿಗೆ. ಎಸ್ ನೋಡಿ, ಈ ಥರ ನಾವು ಪಾತ್ರೆಗಳೆಲ್ಲ ನೇತಾಡಿಸ್ಬೋದು ಇದರಲ್ಲಿ. ಈಗ ಪಾತ್ರೆದ್ದು ಸಟ್ಟುಗೆಲ್ಲ ಇರ್ತದಲ್ವ, ಸೊ ಅದನ್ನೆಲ್ಲ ಇಲ್ಲಿ ನೇತಾಡಿಸ್ಬೋದು. ಇಂಥದ್ದು 1 2 3 4 5 6 7 8 ಕೊಟ್ಟಿದ್ದಾರೆ. ಇದಕ್ಕೆಷ್ಟು 100 ಸಮಥಿಂಗ್ ಅಷ್ಟೇ. ಸೊ ಇದು ಕೂಡ ವರ್ತ್, ನಿಮಗೆ ಬೇಕು ಅಂತ ಇದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ನೋಡಿ, ಗಮ್ಮು ಕೂಡ ಜಾಸ್ತಿ ಇದಿರೋದಿಲ್ಲ, ಗಟ್ಟಿಯಾಗಿ ನಿಲ್ಲುತ್ತೆ. ಸೊ
ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡುವ. ಅದು ನನಗೆ ಮನೆಯಲ್ಲಿ ಎಲ್ಲೆಲ್ಲ ಅಲ್ಲೆಲ್ಲಿ ಇಡುವ ಬದಲು ಗೋಡೆಯಲ್ಲಿ ನೇತಾಡಿಸಿದ್ರೆ ಚೆನ್ನಾಗಿರುತ್ತೆ ಒಂದು ಸಾಲಿನಲ್ಲಿ. ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡಿರೋದು. ಇದೇಂತಪ್ಪ, ಎಲ್ಲ ಓಪನ್ ಮಾಡ್ಬೇಕಷ್ಟೆ. ಯಾ, ಇದು ನೋಡಿ, ಇದಕ್ಕೆ ಏನೇನೋ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದೇನು ಗೊತ್ತಾ, ಈಗ ನಾವು ಮೊಬೈಲಿಗೆ ಚಾರ್ಜ್ ಇಡ್ತೇವಲ್ವಾ, ಮೊಬೈಲಿಗೆ ಚಾರ್ಜ್ ಇಡಬೇಕಾದ್ರೆ ಇದರಲ್ಲಿ 3 ಕೊಟ್ಟಿದ್ದಾರೆ ನೋಡಿ. ನಾನು ಒಂದೇ ಬುಕ್ ಮಾಡಿದ್ದು, 3 ಕೊಟ್ಟಿದ್ದಾರೆ. ಎಷ್ಟು 100 ಒಳಗೆ ಇದಕ್ಕೆ ಅಷ್ಟೇ ಅಮೌಂಟು. ಸೊ ಇದು ಉಂಟಲ್ವಾ, ನಿಮಗೆ ತೋರಿಸ್ತೇನೆ ಜಸ್ಟ್. ಎಲ್ಲಿಂದಪ್ಪ ಓಪನ್ ಮಾಡೋದು ಇದನ್ನ? ನೋಡಿ, ಮೊಬೈಲ್ ಚಾರ್ಜರನ್ನು, ಹೀಗೆ ಚಾರ್ಜರ್ ಇಲ್ಲ ನನ್ನ ಹತ್ರ, ಒಂದು ಇಯರ್ಫೋನ್ ಉಂಟು ನೋಡಿ, ಈ ಥರ. ಅದಕ್ಕೆ ಪ್ರೊಟೆಕ್ಷನ್ ಗೊತ್ತಾಯ್ತಾ ನಿಮಗೆ? ಇದನ್ನು ಮೊಬೈಲ್ ಚಾರ್ಜರ್ ಒಳಗೆ ಹಾಕೋದು, ಮೊಬೈಲ್ ಚಾರ್ಜರ್ ಇದರೊಳಗೆ ಹಾಕೋದು ನೋಡಿ, ಹೀಗೆ ಮಾಡಿಕೊಂಡು. ಆಗ ನಿಮಗೆ ಈ ಮೊಬೈಲ್ ಇದು ಚಾರ್ಜರ್ ಎಲ್ಲ ಕಟ್ ಆಗುತ್ತೆ ನೋಡಿ, ಅದಕ್ಕೆಲ್ಲ ಆಗ್ಬೋದು ಅಂತ. ಸೊ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದ್ದು. ಚೆನ್ನಾಗುಂಟು. ಬೇಕಿದ್ರೆ ನಾನು ಲಿಂಕ್ ಹಾಕಿರ್ತೇನೆ. ಮತ್ತೆ ಇದು ಕೂಡ ಕೊಟ್ಟಿದ್ದಾರೆ ಫ್ರೀಯಾಗಿ, ಮೊಬೈಲ್ ಚಾರ್ಜರಿನ ಪಕ್ಕದಲ್ಲಿ. ಎಂಥದ್ದು ನಾನು ಹೇಳ್ತೇನೆ ನಿಮಗೆ, ಮೊಬೈಲ್ ಚಾರ್ಜರೇ ತರಲಿಲ್ಲ ನಾನು ಇಲ್ಲಿಗೆ, ಅದು ಹೀಗೆ ಬಿಡ್ತದಲ್ವಾ. ಸೊ ಅದಕ್ಕೋಸ್ಕರ ಇದನ್ನು ಹಾಕ್ಕೋಬೋದು, ಇದನ್ನು ನೋಡಿ. ಓಕೆ, ಇನ್ನೊಂದು ಪ್ರಾಡಕ್ಟ್ ಇದೆ. ಇದು ನನಗೆ ಏನು ಅಂತ ಆಲ್ರೆಡಿ ಗೊತ್ತಿದೆ. ಏನು ಗೊತ್ತಾ, ತುಂಬ ಜನರಿಗೆ, ನಾನ್ ವೆಜ್ ಪ್ರಿಯರಿಗೆ ಮೊಟ್ಟೆಯ ಆಮ್ಲೆಟ್ ಅಂತ ಹೇಳಿದರೆ ತುಂಬ ಇಷ್ಟ ಆಗುತ್ತೆ. ಆದರೆ ಅದನ್ನು ಕೈಯಿಂದ ಹೀಗೆ ಮಾಡಿಕೊಂಡು, ಸೌಟಿನ ಮಾಡಿಕೊಂಡು ಅದನ್ನು ಸೋಸ್ಬೇಕಲ್ಲ. ಸೊ ಅದಕ್ಕೆ ಇದು ಬೆಸ್ಟ್ ಪ್ರಾಡಕ್ಟ್, ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ಮೊಟ್ಟೆ ಹೊಡಿಲಿಕ್ಕೆ ಬೆಸ್ಟ್ ಪ್ರಾಡಕ್ಟ್ ಇದು ನೋಡಿ, ಈ ಥರ ಕೊಟ್ಟಿದ್ದಾರೆ. ಎಸ್, ಮೊಟ್ಟೆಯನ್ನು ಇಲ್ಲಿ ಇಡುದು, ಹೀಗೆ ಮಾಡೋದು, ಹೀಗೆ ಮಾಡಿ, ಹೀಗೆ. ಅರ್ಥ ಆಯ್ತಾ ನಿಮಗೆ? ಮೊಟ್ಟೆಯನ್ನು ಇಲ್ಲಿ ಇಡೋದು, ಇಲ್ಲಿ ಒಂದು ಬ್ಲೇಡ್ ಕೊಟ್ಟಿದ್ದಾರೆ, ಈ ಥರ ಮಾಡಿ ಮೊಟ್ಟೆಯನ್ನು ಕ್ಲೋಸ್ ಮಾಡಿ. ಸೊ ಇಲ್ಲಿ ಬ್ಲೇಡನ್ನು ಪ್ರೆಸ್ ಮಾಡಿದರೆ ಆಯಿತು, ಮತ್ತೆ ಈ ಥರ ಹಾಕೋದು. ಎಷ್ಟು ಈಸಿ ನೋಡಿ, ಕೈಗೆಲ್ಲ ಹಾಕ್ಲಿಕ್ಕಿಲ್ಲ, ಮೊಟ್ಟೆ ಕೈಗೆಲ್ಲ ಆಗೋದಿಲ್ಲ, ಇಲ್ಲದ್ರ ಸ್ಮೆಲ್ ಅಲ್ವಾ, ಒಂಥರ ಸ್ಮೆಲ್ ಅದು. ಸೊ ಕೈಯಲ್ಲಿ ಹಾಕಬೇಕು ಅಂತ ಇಲ್ಲ, ಹೀಗೆ ಮಾಡಿ ಜಸ್ಟ್. ಇದಕ್ಕೆಷ್ಟು 120, 100 ಅಷ್ಟೇ. ಸೊ ನಾನು ಡಿಸ್ಪ್ಲೇಲಿ ಹಾಕ್ತೇನೆ ಪ್ರತಿಯೊಂದರ ರೇಟ್ ಕೂಡ, ಸೊ ನೋಡ್ಕೊಳ್ಳಿ. ಸೊ ಇನ್ನಷ್ಟು ಪ್ರಾಡಕ್ಟ್ಸ್ಗಳು ಬರಲಿಕ್ಕಿದೆ, ಇದ್ದ ಪ್ರಾಡಕ್ಟ್ಗಳನ್ನು ನಾನು ನಿಮಗೆ ರಿವ್ಯೂಸ್ ಕೊಟ್ಟಿದ್ದೇನೆ. ಸೊ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಮತ್ತು ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂಸ್ ಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಮತ್ತು ಪ್ರತಿಯೊಂದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ನಿಮಗೆ ಬೇಕಿದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ, ಎಲ್ಲ ಪ್ರಾಡಕ್ಟ್ಸ್ ವರ್ತ್ ಇದೆ. ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಜೆ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್, ಟೇಕ್ ಕೇರ್.